ಯಡಿಯೂರಪ್ಪರು ಮುಖ್ಯಮಂತ್ರಿ ಆಪಿರುವುದು ಶೋಭಾ ಕರಂದ್ಲಾಜೆರನ ಕನ ಭ್ರಮೆ ಆರು ಮುಖ್ಯಮಂತ್ರಿ ಆಯ್ರೆ ಸಾಧ್ಯನೇ ಇಜ್ಜಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಧು ಬಂಗಾರಪ್ಪ ಪರವಾಯಿನ ಓಟದ ಪ್ರಚಾರ ಸಭೆಟ್ ಪಾತಿಡ್ದಿರು. ಮಧು ಬಂಗಾರಪ್ಪರ್ನ ಓಟದ ಪ್ರಚಾರಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ್ ಪಾತಿಡ್ದು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಪಿರಂದು ಶೋಭಾ ಕರಂದ್ಲಾಜೆರೆಗೆ ಕನ ಕಟ್ಟೊಂದುಂಡು ಅವು ಭ್ರಮೆ ಆರು ಮುಖ್ಯಮಂತ್ರಿ ಆಯ್ರೆ ಸಾಧ್ಯನೇ ಇಜ್ಜಿ ರಾಜ್ಯದ ದೋಸ್ತಿ ಸರ್ಕಾರ ಗಟ್ಟಿ ಮುಟ್ಟಾದುಂಡು ದುಂಬುದ ಪೂರಾ ಮದತದ ಓಟದ ಪ್ರಚಾರಡುಲ್ಲ ಐನ್ ಕ್ಷೇತ್ರದ ಓಟುಡ್ಲ ಎಂಗುಲು ಗೆಂದುವ ಬರ್ಪನ ಲೋಕಸಭಾ ಓಟುಡು ದೋಸ್ತಿಕತೆ ದುಂಬರಿಯುಣೊಂದು ಸಿದ್ದರಾಮಯ್ಯರು ಪಡ್ಡೆರು. ಓಟು ಹಿಂದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು, ಈಗ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಡಿಯೂರಪ್ಪ ಎಲ್ಲಿ ಶೋಭಾ ಕರಂದ್ಲಾಜೆ ಹೇಳೋದು ಮತ್ತೆ ಏನಾದ್ರೆ ಆಯ್ತಪ್ಪ ಪ್ರಧಾನಿ ಆದಾರ. ನರೇಂದ್ರ ಮೋದಿ ಎಲ್ಲಿಗೆ ಹೋದರು? ಸ್ವಚ್ಛ ಭಾರತ ಮಾಡಕ್ ಹೋದಾರ? ಏನು ಬಾಯಿ ಬಂದಾಗ ಏನೇನೋ ಹೇಳ್ತಾರೆ. ಅವ್ರ ಮಾತುಗಳಿಗೆ 3 ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಅವ್ರಿಗೆ ಸತ್ಯ ಹೇಳೋದು ಗೊತ್ತಿಲ್ಲ. ಅದರಿಂದ ಅವರು ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ, ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಏನೇನೋ ತಪ್ಪು ಮಾಹಿತಿಗಳು ಕೊಡ್ತಾ ಇರ್ತಾರೆ. ಶೋಭಾ ಕರಂದ್ಲಾಜೆ ಅವರು ಕನಸು ಕಾಣ್ತಾ ಇದ್ದಾರೆ, ಅದು ಆ ಯಮ್ಮನ ಭ್ರಮೆ. ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಅದರಿಂದ ಯಡಿಯೂರಪ್ಪನವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಅವ್ರಿಗೇನು ಸತ್ಯ ಹೇಳಿ ಗೊತ್ತೇ ಇಲ್ಲ, ಯಾವತ್ತೂ ಸತ್ಯ ಹೇಳಿಲ್ಲ, ಸುಳ್ಳೇ ಹೇಳೋದು. ಮಂಡ್ಯನೂ ಗೆಲ್ತೀವಿ, ಬಳ್ಳಾರಿನೂ ಗೆಲ್ತೀವಿ, ಜಮಖಂಡಿನೂ ಗೆಲ್ತೀವಿ, ರಾಮನಗರನೂ ಗೆಲ್ತೀವಿ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಗೆ ಹೇಳ್ತಾ ಇದ್ದೀರಿ? ಅದಕ್ಕೆ ಬಿಜೆಪಿ ಅವ್ರು ಹೆಂಗೆ ಕಾನ್ಫಿಡೆನ್ಸ್ ಹೇಳ್ತಾರೆ? ಅಲ್ಲಲ್ಲ, ಹೆಂಗೆ ಅವ್ರು ಹೆಂಗೆ ಒಪ್ಪಿಸ್ತಾರೆ? ಅವ್ರಿಗೆ ನೆಲೆ ಎಲ್ಲಿದೆ? ಜನಗಳಿಗೆಲ್ಲ ಈಗ 4.5 ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ನಾನು ಹೇಳೋದು ಗಡ್ಕರಿ ಹೇಳಿದ್ದಾರೆ, ನಾವು ಚುನಾವಣೆಯಲ್ಲಿ ಏನೇನೋ ಸುಳ್ಳು ಹೇಳ್ಬಿಟ್ಟು ನಾವು ಯಾವನು ಕೂಡ ಈಗ ನಾವು ಈಡೇರ್ಸಕ್ಕೆ ಆಯ್ತಾ ಇಲ್ಲ ಅಂತ. ಮಿಸ್ಟರ್ ಗಡ್ಕರಿ ಮೇಡ್ ಎ ಸ್ಟೇಟ್ಮೆಂಟ್, ಈ ಅಡ್ಮಿಟೆಡ್. ಇದಕ್ಕಿಂತ ಎವಿಡೆನ್ಸ್ ಏನ್ ಬೇಕು? ನಾನು ಬದುಕಿರೋವರೆಗೂ ನಮ್ಮ ಅಪ್ಪನಾಣೆ, ನಮ್ಮ ಊರಾಣೆ, ಕೆಜೆಪಿ ಬಿಟ್ಟು ಹೋಗಲ್ಲ, ಬಿಜೆಪಿಗೆ ಹೋಗಲ್ಲ ಅಂತ ಏನ್ ಹೇಳಿದ್ದಾರೆ ಈಗ?